ಬೆಚ್ಚಿ ಬೀಳುವಂತಹ ರೀತಿಯಲ್ಲಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿ ಅಮಾನವೀಯತೆಯನ್ನು ಮೆರೆದಿದ್ದಾರೆ. ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟುವಾದಂತಹ ಮಾತುಗಳಿಂದ ಖಂಡಿಸ್ತಾ ಇದೆ. ಬಹುಶಃ ಎಲ್ರಿಗೂ ಗೊತ್ತಿರುವಂತೆ ಈ ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ಗಡಿಭಾಗಗಳಲ್ಲಿ ಈ ರೀತಿಯ ಭಯೋತ್ಪಾದಕ ದಾಳಿಗಳು ನಡೆಯುವಂತಹದ್ದು ಮೊದಲೇನಲ್ಲ. ಬಹಳಷ್ಟು ದಾಳಿಗಳು ಈ ದೇಶದಲ್ಲಿ ನಡೆದಿದೆ. ಈ ರೀತಿಯ ಯಾವುದೇ ಅಮಾನವೀಯವಾದಂತಹ ಮನುಷ್ಯ ದ್ರೋಹ ಎಸಗುವಂತಹ ದಾಳಿಗಳೇನಿದೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ದಾಳಿ ಎಸಗುವವ ಯಾವುದೇ ಧರ್ಮೀಯನಾಗಿರಲಿ, ಅದರ ಜವಾಬ್ದಾರಿ ಹೊತ್ತುಕೊಂಡವರು ಯಾವುದೇ ಧರ್ಮಕ್ಕೆ ಆದವರಾಗಿರಲಿ, ಅಥವಾ ಅವರು ಯಾವುದನ್ನು ಹೇಳಿಕೊಂಡು ನಿನ್ನ ಯಾವ ಧರ್ಮ ಅಂತ ಹೇಳಿಕೊಂಡು ಕೊಂದಿರಲಿ, ಯಾವುದನ್ನು ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ಯಾರ ಜೀವವನ್ನು ಕೂಡ ಅನ್ಯಾಯವಾಗಿ ಕೊಲ್ಲಿಕ್ಕೆ ಯಾವುದೇ ಧರ್ಮವೂ ಕೂಡ, ಯಾವುದೇ ಜೀವನ ಹತ್ಯೆ ಮಾಡಲಿಕ್ಕೆ ಯಾವ ಧರ್ಮವೂ ಕೂಡ ಈ ದೇಶದಲ್ಲಾಗಲಿ ಇಡೀ ವಿಶ್ವದಲ್ಲಾಗಲಿ ಹೇಳಿಕೊಡುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಕಾಶ್ಮೀರದಲ್ಲಿ ನಡೆದಂಥ ಈ ಘಟನೆ ಏನಿದೆ, ಈ ಘಟನೆಯಲ್ಲಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ದಾಳಿ ನಡೆಯುತ್ತದೆ. ಆ ಪ್ರದೇಶದಲ್ಲಿ 500ಕ್ಕಿಂತಲೂ ಹೆಚ್ಚು ಜನ ಪ್ರವಾಸಿಗರು ಇದ್ದರು ಅಂತ ಹೇಳಿ ಈಗಾಗಲೇ ಈ ದಾಳಿಯಲ್ಲಿ ಹುತಾತ್ಮನಾದಂಥ ಮಂಜುನಾಥ್ರವರ ಪತ್ನಿಯಾದಂಥ ಪಲ್ಲವಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಪಲ್ಲವಿ ಅವರು ಹೇಳ್ತಾರೆ ಏನಂತೇಳಿದರೆ, ಅಲ್ಲಿ ಅಷ್ಟು ಮಂದಿ ಇದ್ದಂತಹ ಒಂದು ಪ್ರವಾಸಿ ತಾಣದಲ್ಲಿ ಒಬ್ಬ ಸೈನಿಕರು ಅಲ್ಲಿ ಯೋಧರು ಇರಲಿಲ್ಲ, ನಮ್ಮನ್ನು ರಕ್ಷಿಸಲಿಕ್ಕೆ ಯಾರೂ ಇರಲಿಲ್ಲ. ಆ ನಂತರ ಅಲ್ಲೇ ಇದ್ದಂತಹ 3 ಮುಸ್ಲಿಂ ಯುವಕರು ಬಂದು ನಮ್ಮನ್ನು ರಕ್ಷಿಸಿದ್ರು ಅನ್ನೋದನ್ನು ಯಾವುದೇ ಕೋಮುವಾದದ ಮನಸ್ಥಿತಿ ಇಲ್ಲದೆ ಬಹಳ ಮುಕ್ತವಾಗಿ ಆ ಅನ್ಯಾಯಕ್ಕೊಳಗಾದಂತಹ ಪಲ್ಲವಿಯವರು ಹೇಳುವಾಗ, ಮಾಧ್ಯಮದವರು ಇಲ್ಲಿ ಈ ಒಂದು ವಿಚಾರ ದೇಶಾದ್ಯಂತ ಬೇಸರದಲ್ಲಿರುವಾಗ, ದುಃಖದಲ್ಲಿರುವಾಗ ಮಾಧ್ಯಮಗಳು ಇದನ್ನು ಒಂದು ಕೋಮುದ್ವೇಷ ಹರಡುವಂತಹ ಟೂಲ್ ಕಿಟ್ ಆಗಿ ಉಪಯೋಗಿಸ್ತಾ ಇರುವಂತಹದ್ದು ಬಹಳ ಖೇದಕರವಾಗಿದೆ. ಅಲ್ಲಿ ಎಷ್ಟೆಲ್ಲ ಜೀವಗಳನ್ನು ಭಯೋತ್ಪಾದಕರು ಕೊಂದಿದ್ದಾರೋ ಅದು ಪ್ರತಿಯೊಂದು ಕೂಡ ಈ ದೇಶಕ್ಕಾದಂತಹ ನಷ್ಟಗಳಾಗಿವೆ. ಅದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕುಟುಂಬಗಳ ನೋವಿನೊಂದಿಗೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಈ ದೇಶದ ಸರ್ಕಾರಗಳು, ಈ ದೇಶದ ಎಲ್ಲ ವ್ಯವಸ್ಥೆಗಳು, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದರೊಂದಿಗೆ ನಿಲ್ಲಬೇಕಾಗಿದೆ. ಆದರೆ ನಾವೆಲ್ಲರೂ ಕೂಡ ಆಲೋಚಿಸಬೇಕಾದಂಥ ವಿಚಾರ, ಪುಲ್ವಾಮಾ ದಾಳಿ ನಡೆಯಿತು, ಕಾಶ್ಮೀರ ದಾಳಿ ನಡೆಯಿತು, ಹಲವು ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ಈ ಸರ್ಕಾರದ ರಕ್ಷಣಾ ವ್ಯವಸ್ಥೆ ಇದನ್ನು ತಡೆಯಲು ಕೈಗೊಳ್ಳುವಂತಹ ಯೋಜನೆಗಳೇನು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪಾರ್ಲಿಮೆಂಟಿನಲ್ಲಿ ಎದ್ದು ನಿಂತು ಮಾತಾಡುವಾಗ ಪ್ರತಿ ಬಾರಿಯೂ ಕೂಡ ಅಮಿತ್ ಶಾ ಅವರು ಹೇಳ್ತಾರೆ 370 ತಂದು ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೇವೆ, ನಾಶ ಮಾಡಿದ್ದೇವೆ ಅಂತೇಳಿ. ಒಂದು ವೇಳೆ 370 ತಂದಿರುವಂತಹದ್ದು ಇಲ್ಲಿ ಪ್ರಾಯೋಗಿಕವಾಗಿ ಅದು ಸರಿ ಎಂದಾಗಿದ್ದರೆ, ಅದರಿಂದ ಭಯೋತ್ಪಾದನೆ ಇಲ್ಲಿ ಹತ್ತಿಕ್ಕುತ್ತದೆ ಎಂದಾಗಿದ್ದರೆ, ಭಯೋತ್ಪಾದನೆ ಕಾಶ್ಮೀರದಲ್ಲಿ ನಾಶವಾಗಿದೆ ಎಂದಾದರೆ ಈ ದಾಳಿಯನ್ನು ಮಾಡಿದವರು ಯಾರು? ಈ ದಾಳಿ ಹೇಗೆ ನಡೆಯಿತು ಎಂದಾದರೆ 370 ನಾವು ದಾಳಿಗಳನ್ನು ಭಯೋತ್ಪಾದಕರನ್ನು ಹತ್ತಿಕ್ಕಿದ್ದೇವೆ ಅನ್ನುವಂಥದ್ದು ಸರ್ಕಾರ ಹೇಳುವಂತಹ ಸುಳ್ಳು ಮತ್ತು ಜನರ ಕಣ್ಣಿಗೆ ಮಣ್ಣೆರಚುತ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನೋಟ್ ಬ್ಯಾನ್ ಮಾಡಿದಾಗಲೂ ಕೂಡ ಇದನ್ನೇ ಆಗಿತ್ತು. ಕೇಂದ್ರ ಸರ್ಕಾರ ಹೇಳಿದ್ದು ಭಯೋತ್ಪಾದಕರ ಆರ್ಥಿಕತೆಗೆ ನಾವು ಪೆಟ್ಟು ನೀಡುತ್ತೇವೆ ಅಂತೇಳಿ. ಆದರೂ ಕೂಡ ಆ ನಂತರ 1-2 ದಾಳಿಗಳು ಮತ್ತೆ ಕೂಡ ಈ ದೇಶದಲ್ಲಿ ನಡೆದಿದೆ. ನಾವು ಅರ್ಥ ಮಾಡಿಕೊಳ್ಬೇಕು, ಸರ್ಕಾರ ಈ ರೀತಿಯ ಪೊಳ್ಳು ಭರವಸೆಗಳ ಮೂಲಕ, ಈ ರೀತಿಯ ನಡೆಯ ಮೂಲಕ ಭಯೋತ್ಪಾದಕರನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ಎಲ್ಲೇ ಆಗಲಿ ಒಬ್ಬ ಜೀವವನ್ನ ಮುಸಲ್ಮಾನನ ಹೆಸರು ಹೇಳಿಕೊಳ್ಳುವುದಿದ್ರು, ಒಬ್ಬ ಜೈ ಶ್ರೀರಾಮ್ ಹೇಳಿಕೊಳ್ಳುವುದಿದ್ರು ಕೂಡ ಅದೆಲ್ಲವೂ ಕೂಡ ಭಯೋತ್ಪಾದನೆಗೆ ಸಮಾನವಾದ ಕೃತ್ಯಗಳಾಗಿದೆ. ದನದ ಹೆಸರಲ್ಲಿ ಕೊಲ್ಲುವುದಿದ್ರು ಕೂಡ ಅದು ಭಯೋತ್ಪಾದನೆಗೆ ಸಮಾನವಾದಂಥ ಕೃತ್ಯಗಳಾಗಿವೆ. ಎಲ್ಲ ಕೃತ್ಯಗಳನ್ನು ಭಯೋತ್ಪಾದನಾ ಕೃತ್ಯ ಎಂದು ಮನಗಂಡು ಈ ಸರ್ಕಾರ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಲಿ. ಈ ದೇಶದಲ್ಲಿ ಯಾವುದೇ ಭಯೋತ್ಪಾದನೆ ಕೃತ್ಯಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಮನಸ್ಥಿತಿಯನ್ನು ಈ ಸರ್ಕಾರಗಳು ತೋರಿಸಬೇಕಾಗಿದೆ. ಈ ದೇಶದ ಗಡಿಭಾಗಗಳಲ್ಲಿ ಇನ್ನಷ್ಟು ಹೆಚ್ಚಿನ ಭದ್ರತೆಗಳನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ಸರ್ಕಾರ ನಡೆಸಬೇಕು.
ಅಲ್ಲಿಗೆ ತೆರಳುವಂತಹ ವಿದೇಶಿಗಳಾಗಿರ್ಲಿ, ಅಲ್ಲಿಗೆ ಹೋಗುವಂತಹ ಪ್ರವಾಸಿಗಳಾಗಿರ್ಲಿ, ಆ ಪ್ರವಾಸಿಗರ ಭದ್ರತೆಯನ್ನ ಖಾತರಿಪಡಿಸದೆ ಸರ್ಕಾರ ಅಲ್ಲಿಗೆ ಪ್ರವಾಸಿಗಳಿಗೆ ಗೇಟ್ ಅನ್ನು ತೆರೆದು ಕೊಡಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಈ ಈ ಈ ಭಯೋತ್ಪಾದನಾ ದಾಳಿ ಏನಿದೆ ಇದು ಸರ್ಕಾರದ ವೈಫಲ್ಯವಾಗಿದೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಇದರ ಹೊಣೆಯನ್ನ, ಇದರ ಜವಾಬ್ದಾರಿಯನ್ನ ಹೊತ್ತುಕೊಂಡು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅಧಿಕಾರದಿಂದ ಕೆಳಗಿಳಿಬೇಕು. ಈ ದೇಶದ ಮನುಷ್ಯರಿಗೆ, ಈ ದೇಶದ ನಾಗರಿಕರಿಗೆ ಭಯೋತ್ಪಾದಕರಿಂದ ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಿಲ್ಲದಂತಹ ಮೋದಿ ಸರ್ಕಾರ ಈ ದೇಶವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ವಿದೇಶದಿಂದ ಚೀನಾದವರು ಬಂದು ಲಡಾಖಿನ ಭೂಮಿಗಳನ್ನು ಕಸಿದುಕೊಳ್ಳುವಾಗ ಅದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲದಂತ ಈ ಮೋದಿ ಸರ್ಕಾರ ಈ ದೇಶವನ್ನ ಒಂದು ದಿನವೂ ಕೂಡ ಮುಂದುವರಿಸಲಿಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಅರಿತುಕೊಳ್ಬೇಕಾಗಿದೆ. ಈ ದೇಶದ ನಾಗರಿಕರ ಸಂರಕ್ಷಣೆಯ ಭದ್ರತೆಯ ಭಾಗವಾಗಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಬೇಕು. ಕೂಡಲೇ ಈ ದೇಶದ ರಕ್ಷಣಾ ಸಚಿವರು, ಗೃಹ ಸಚಿವರು ಮತ್ತು ಪ್ರಧಾನಿಗಳು ಕೂಡಲೇ ಈ ಒಂದು ಭಯೋತ್ಪಾದನಾ ದಾಳಿಯ ಸಂಪೂರ್ಣ ಹೊಣೆಯನ್ನು ಹೊತ್ತುಕೊಂಡು ಅವರಿಗೆ ಈ ಒಂದು ವಿಚಾರದಲ್ಲಿ ಅವರಿಗೆ ಈ ಕುಟುಂಬಗಳೊಂದಿಗೆ ಸ್ಪಂದಿಸಬೇಕು ಅಂತ ಹೇಳ್ತೇನೆ. ಈ ದೇಶದ ಜನಗರು ಅಧಿಕಾರವನ್ನು ನೀಡಿದ್ರ ಕುರಿತು ಋಣ ತೀರಿಸಬೇಕು ಎಂದಿದ್ದಾರೆ. ಈ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸಬೇಕು ಅಂತಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಮತ್ತು ರಕ್ಷಣಾ ಸಚಿವರು ಕೂಡಲೇ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡಿ ಕುರ್ಚಿಯನ್ನು ಬಿಟ್ಟುಕೊಡ್ಬೇಕಂತೇಳಿ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದೊಂದಿಗೆ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ದೇಶದ ನಾಗರಿಕರು, ಈ ದೇಶದ ಪ್ರತಿಯೊಬ್ಬ ಬಾಂಧವರು ಕೂಡ ಇದೊಂದು ಭಯೋತ್ಪಾದನಾ ಕೃತ್ಯ, ಇದು ನಾಗರಿಕ ಸಮೂಹ ತಲೆದಗ್ಗಿಸಬೇಕಾದಂತಹ ಕೃತ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಮಾಧ್ಯಮದವರು ಬಿಡುವಂತಹ ಪ್ರಚೋದನೆಗೊಳಗಾಗದೆ ಇದನ್ನು ಸಾಮರಸ್ಯತೆಯಿಂದ ಎದುರಿಸಿಕೊಂಡು ಆ ಕುಟುಂಬಗಳೊಂದಿಗೆ, ಅವರ ನೋವಿನೊಂದಿಗೆ ಸ್ಪಂದಿಸಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್.